ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಧ್ವಜಾರೋಹಣ ಕುಡ್ಲಪಾಡಿಲ್ದ ಆತ್ಮಶಕ್ತಿ ಸೌಧ ಸ್ವಂತ ಕಟ್ಟಣದ ಒಟ್ಟಾರಡು ಸೋಮವಾರ ಕಾಣ ನಡಪಾಯರು. ಆತ್ಮಶಕ್ತಿ ಸಹಕಾರಿ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಧ್ವಜಾರೋಹಣ ನಡಪಾಯರು. ಈ ಪೊರ್ತು ಅಟನೆ ಮಲ್ತಿನ ಸಭೆರೇಸನು ಚಿತ್ತರಂಜನ್ ಬೋಳಾರ್ ಬೊಕ್ಕ ಯೋಧಿರು ತುಡರ್ ಬೆಳಗಾದು ಚಾಲನೆ ಕೊರಿಯರು. ದೀಪವು ಎಲ್ಲರನ್ನು ಬೆಳಗಿಸಿ ಆತ್ಮಶಕ್ತಿ ಸಹಕಾರಿ ಸಂಘದ ದಶಮಾನೋತ್ಸವದ ಸಂದರ್ಭದಲ್ಲಿ ನಾವು 75ನೇ ಸ್ವತಂತ್ರ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಇರುವಂಥದ್ದು ನಮಗೆಲ್ಲ ಸಂಭ್ರಮದ ವಿಚಾರ. ಭಾರತೀಯ ಸೇನೆದ ಯೋಧರು ಉಮೇಶ್ ಕೊರಕೋಡ್, ಡಾಕ್ಟರ್ ದೊಡ್ಡನಂಜಯ್ಯ ಎಚ್ಎಂ, ಅಶೋಕ್ ಕುಮಾರ್, ಆನಂದ ಪೂಜಾರಿ ಬಿಸಿ ರೋಡ್, ಗಮ್ನಮ್ ದೇವ್, ನಾಯಕ್ ಶಂಕರ್, ವಿಲಾಸ್, ಸುಧಾಕರ್ ಎಂ, ಶಿವರಾಂಬಿ, ಹನುಮಂತ ಬೆಳಿಕುಪ್ಪಿ 10 ಜನ ಯೋಧರಿಗೂ ಮಾನದಿಗೆ ಮಲ್ತೇರು. ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರೆಪಾದ ಪಾತೆರ್ನ ಚಿತ್ತರಂಜನ್ ಬೋಳಾರ್ ಆತ್ಮಶಕ್ತಿದ ದಶಮಾನೋತ್ಸವದ ಸರಣಿ ಕಾರ್ಯಕ್ರಮವಾದ ಇನಿ 10 ಜನ ಯೋಧರಿಗೆ ಗೌರವಾರ್ಪಣೆ ಮಲ್ಪುನ ವಿಶಿಷ್ಟ ಕಾರ್ಯಕ್ರಮ ನಡಪಾದ ಪಂಡ ತೆರಿಪಾಯರು. ಆತ್ಮಶಕ್ತಿ ಸಹಕಾರಿ ಸಂಘದ ಈ ಒಂದು ದಶಮಾನೋತ್ಸವದ ಪ್ರಯುಕ್ತ ನಡೆಯುವ 10 ವಿಶಿಷ್ಟ ಪೂರ್ಣ ಕಾರ್ಯಕ್ರಮಗಳಲ್ಲಿ ಇಂದಿನ ಒಂದು ಯೋಧ ನಮನ ಕಾರ್ಯಕ್ರಮವು ಕೂಡ ಮುಖ್ಯವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಾವು ಸಂಘದಲ್ಲಿ ನಿರಂತರವಾಗಿ ದೇಶ ಪ್ರೇಮದ, ಪರಿಸರ ಪ್ರೇಮದ ಹಾಗೂ ಸ್ವಾಸ್ಥ್ಯ ಜೀವನದ ಪರಿಕಲ್ಪನೆಯೊಂದಿಗೆ ಆತ್ಮಶಕ್ತಿ ಸಹಕಾರಿ ಸಂಘವು ನಿರಂತರವಾಗಿ ಈಗಾಗಲೇ 43 ಆರೋಗ್ಯ ಶಿಬಿರಗಳು, ಸುಮಾರು 10,000 ಮಿಕ್ಕಿ ಕಣ್ಣಿನ ಕನ್ನಡಕ ವಿತರಣೆ ಹಾಗೂ ಸುಮಾರು 500 ಮಿಕ್ಕಿ ಕ್ಯಾಟ್ರಾಕ್ಟ್ ಚಿಕಿತ್ಸೆಯ ನಾವು ನಮ್ಮ ಸಂಘದ ಮೂಲಕ ಮಾಡ್ತಾ ಬಂದು ಸ್ವಾಸ್ಥ್ಯದ ಸೇವೆಯಲ್ಲಿ ಕೂಡ ಅದೇ ರೀತಿ ಆರೋಗ್ಯ ಕಾರ್ಡ್ ಸರ್ಕಾರದ ಏನು ಯೋಜನೆಗಳಿವೆ ಅದನ್ನು ಕೂಡ ನಿರ್ವಹಿಸ್ತಾ ಬರ್ತಾ ಈಗಾಗಲೇ ಈ ವರ್ಷದ 3 ಶಿಬಿರಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. 40 ಒಟ್ಟು ಸಂಘವು ಕೇವಲ ಬ್ಯಾಂಕಿಂಗ್ ಕ್ಷೇತ್ರ ಮಾತ್ರ ಅಲ್ಲದೆ ಅದರ ಜೊತೆಯಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಪರಿಸರ ಪ್ರೇಮ ಜೊತೆಗಳಿಗೆ ನಾನು ಹೃದಯ ತುಂಬಿದ ವಂದನೆಯನ್ನು ಅರ್ಪಿಸುತ್ತಾ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೇನೆ. ಆತ್ಮಶಕ್ತಿ ಸಹಕಾರಿ ಸಂಘದ ಈ ಒಂದು ದಶಮಾನೋತ್ಸವದ ಪ್ರಯುಕ್ತ ನಡೆಯುವ 10 ವಿಶಿಷ್ಟ ಪೂರ್ಣ ಕಾರ್ಯಕ್ರಮಗಳಲ್ಲಿ ಇಂದಿನ ಒಂದು ಯೋಧ ನಮನ ಕಾರ್ಯಕ್ರಮವು ಕೂಡ ಮುಖ್ಯವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಾವು ಸಂಘದಲ್ಲಿ ನಿರಂತರವಾಗಿ ದೇಶ ಪ್ರೇಮದ, ಪರಿಸರ ಪ್ರೇಮದ ಹಾಗೂ ಸ್ವಾಸ್ಥ್ಯ ಜೀವನದ ಪರಿಕಲ್ಪನೆಯೊಂದಿಗೆ ಆತ್ಮಶಕ್ತಿ ಸಹಕಾರಿ ಸಂಘವು ನಿರಂತರವಾಗಿ ಈಗಾಗಲೇ 43 ಆರೋಗ್ಯ ಶಿಬಿರಗಳು, ಸುಮಾರು 10,000 ಮಿಕ್ಕಿ ಕಣ್ಣಿನ ಕನ್ನಡಕ ವಿತರಣೆ ಹಾಗೂ ಸುಮಾರು 500 ಮಿಕ್ಕಿ ಕ್ಯಾಟ್ರಾಕ್ಟ್ ಚಿಕಿತ್ಸೆಯ ನಾವು ನಮ್ಮ ಸಂಘದ ಮೂಲಕ ಮಾಡ್ತಾ ಬಂದು ಸ್ವಾಸ್ಥ್ಯದ ಸೇವೆಯಲ್ಲಿ ಕೂಡ ಅದೇ ರೀತಿ ಆರೋಗ್ಯ ಕಾರ್ಡ್ ಸರ್ಕಾರದ ಏನು ಯೋಜನೆಗಳಿವೆ ಅದನ್ನು ಕೂಡ ನಿರ್ವಹಿಸ್ತಾ ಬರ್ತಾ ಈಗಾಗಲೇ ಈ ವರ್ಷದ 3 ಶಿಬಿರಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಸಂಘದ ನಿರ್ದೇಶಕರು ಜಿ ಪರಮೇಶ್ವರ್ ಪೂಜಾರಿ, ಸೀತಾರಾಮಯ್ಯನ್, ಆನಂದ್ ಎಸ್ ಕೊಂಡಾಣ, ರಮನಾಥ್ ಸನಿಲ್, ಮುದ್ದು ಮೂಡುಬೆಳ್ಳೆ, ಚಂದ್ರಹಾಸ್ ಮರೋಳಿ, ಬಿಪಿ ದಿವಾಕರ್, ಗೋಪಾಲ್ ಎಂ, ಶ್ರೀಮತಿ ಉಮಾವತಿ, ಶ್ರೀಮತಿ ಚಂದ್ರಾವತಿ, ಆತ್ಮಶಕ್ತಿ ಪತ್ರಿಕೆದ ಪ್ರಧಾನ ಸಂಪಾದಕಿಯರು ವಾಮನ್ ಪೂಜಾರಿ, ಬ್ರಹ್ಮಶ್ರೀ ನಾರಾಯಣಗುರು ಚಾರಿಟೇಬಲ್ ಟ್ರಸ್ಟ್ದ ಟ್ರಸ್ಟಿ ಬಾಬು ಎಸ್ ಕರ್ಕೇರ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಆತ್ಮಶಕ್ತಿದ ಸಿಬ್ಬಂದಿಗಳು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಎತ್ಕೊಂಡಿರು. ಸಿಬ್ಬಂದಿ ನಿತಿನ್ ನಿರೂಪಣೆ ಮಲ್ತೇರು. ಉಪಾಧ್ಯಕ್ಷರು ನೇಮಿರಾಜ್ ಸೊನ್ನೆ ಸಂದಾಯರು.